ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಾಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗಳಿಗೆ ಮುಂದಿನ 30 ತಿಂಗಳ ಅವಧಿಗೆ ಮೀಸಲಾತಿ ನಿಗದಿಪಡಿಸುವ ಸಭೆಯು ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ಸಭಾಭವನದಲ್ಲಿ ಗುರುವಾರ ನಡೆಯಿತು. ಉಡುಪಿ ಜಿಲ್ಲಾಧಿಕಾರಿ ಕೂರ್ಮರಾವ್, ಸಹಾಯಕ ಕಮಿಷನರ್ ರಶ್ಮಿ, ಕಾಪು ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ, ಇಲಾಖಾ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತ್ತು ನಮಗೆಲ್ಲರೂ ಗೊತ್ತಿರುವಂತೆ ನಮ್ಮ ಅಧಿನಿಯಮ ಇದೆ. ಯಾವುದು? ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತಿ ರಾಜ್ ಅಧಿನಿಯಮ 1993. ಆ ಅಧಿನಿಯಮದಲ್ಲಿ ಏನು ನಿಯಮಗಳಿವೆ ಅದರಂತೆ ಮತ್ತು ಅದರ ಅನ್ವಯವಾಗಿ ರಾಜ್ಯ ಚುನಾವಣಾ ಆಯೋಗ 25/5/2023 ಒಂದು ಆದೇಶ ಮಾಡಿದೆ. ಸೊ ಆ ನಿಯಮಗಳು ಮತ್ತು 4 ಸಾಮಾನ್ಯ, ಕಟ್ಪಾಡಿ 5 ಸಾಮಾನ್ಯ,